ಮಾಡಿದ್ದಾರೆ ಈ ಮಂಡಳಿ ವತಿಯಿಂದ. ಸೊ ಇದು ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾದ್ರೆ ಏನು ಮಾನದಂಡಗಳು ಇವೆ ಅಂತ, 18 ವರ್ಷದಿಂದ 60 ವರ್ಷ ಒಳಗಡೆ ಇರಬೇಕು, ಅವರು ಕಟ್ಟಡದ ಕೆಲಸ ಮಾಡ್ತಾ ಇರಬೇಕು. ಕಟ್ಟಡ ಕೆಲಸ ಮಾಡ್ತಾ ಇರೋ ಬಗ್ಗೆ ನಿಮ್ಮ PDO ಇಂದ ಉದ್ಯೋಗ ದೃಢೀಕರಣ ಪತ್ರವನ್ನು ತಗೊಳ್ಬಹುದು, ಗುತ್ತಿಗೆದಾರರಿಂದ ತಗೊಳ್ಬಹುದು, ಅಥವಾ ಮನೆಯಲ್ಲಿ ಕೆಲಸ ಮಾಡುವವರಿಗೆ ಅಲ್ಲಿಂದ ಮನೆಯಲ್ಲಿನೂ ತಗೊಳ್ಬಹುದು. ಸೊ ಇದು ಇರೋದು ಬರೀ ಕಟ್ಟಡದ ಕೆಲಸ ಮಾಡುವವರಿಗೆ ಮಾತ್ರ ಈ ಸೌಲಭ್ಯವನ್ನು ಪಡ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಆರ್ಥಿಕವಾಗಿ ಅವರು ಹಿಂದುಳಿತಾರೆ, ಅವರಿಗೆ ಯಾವುದೇ ಸೌಲಭ್ಯ ಇಲ್ಲ ಅಂತೇಳಿ ಈ ಮಂಡಳಿ ವತಿಯಿಂದ ಈ ಒಂದು ಸೌಲಭ್ಯವನ್ನು ಮಾಡಿದ್ದಾರೆ. ಸೊ ರಿಜಿಸ್ಟ್ರೇಷನ್ ಆದ ನಂತರ ಅವರಿಗೆ ಮಕ್ಕಳಿಗೆ ಸ್ಕಾಲರ್ಶಿಪ್ ಅನ್ನು ಕೊಡ್ತಾರೆ. UKG ಇಂದ ಡಿಗ್ರಿ ಓದುವವರಿಗೆಲ್ಲ ಸ್ಕಾಲರ್ಶಿಪ್ ಇದೆ. ಸ್ಕಾಲರ್ಶಿಪ್ ಹಾಕಬೇಕಾದ್ರೆ ನೀವು ಆನ್ಲೈನಲ್ಲಿ ಹಾಕಬೇಕಾಗುತ್ತೆ. ಸೊ ಆನ್ಲೈನಲ್ಲಿ ನಿಮಗೆ ಅಮೌಂಟ್ ಅನ್ನು ನಿಮ್ಮ ಅಕೌಂಟಿಗೆ ಜಮಾ ಆಗುತ್ತೆ. ನಂತರ ಏನಾದರೂ ಮೇಜರ್ ಇಲ್ನೆಸ್, ಮೈನರ್ ಇಲ್ನೆಸ್ ಇದ್ದರೆ ಅವರಿಗೂ ಸಹ ಸಹಾಯಧನವನ್ನು ಕೊಡ್ತಾರೆ. ಕೆಲವೊಂದು ಸಲ ಆಸ್ಪತ್ರೆಗೆ ಅಡ್ಮಿಟ್ ಆದರೆ ಮೇಜರ್ ಇಲ್ನೆಸ್, ಹೃದಯ ರೋಗ ಅಥವಾ ಏನಾದರೂ ಆಕ್ಸಿಡೆಂಟ್ ಆಗಿ ಅಡ್ಮಿಟ್ ಆದರೆ ಅಲ್ಲಿ ಬಿಲ್ ನೀವು ಪಾವತಿ ಮಾಡಿ ಇಲ್ಲಿ ನೀವು ರಿಅಂಬರ್ಸ್ಮೆಂಟ್ ತಗೊಳ್ಬಹುದು, ಅಪ್ಲಿಕೇಶನ್ ಹಾಕಿ ತಗೊಳ್ಬೇಕಾಗುತ್ತೆ. ನಂತರ ಮದುವೆಗೂ ಸಹಾಯಧನ ಇದೆ. 2 ಡಿಪೆಂಡೆಂಟ್ ಮಕ್ಕಳಿಗೆ ಮದುವೆಗೆ ಸಹಾಯಧನ ಇದೆ. ಅದು ನೀವು ಮದುವೆ ಆದ ನಂತರ 6 ತಿಂಗಳದ ಒಳಗೆ ಅರ್ಜಿ ಹಾಕಿದರೆ ಆ ಸೌಲಭ್ಯವನ್ನು ನಿಮಗೆ ಕೊಡ್ತಾರೆ. ಸೊ ಅದೇ ರೀತಿ ಪೆನ್ಷನ್ ಇದೆ. 60 ವರ್ಷ ಆದ ನಂತರ ನೀವು 3 ವರ್ಷ ಈ ಮಂಡಳಿಗೆ ಮೆಂಬರ್ಶಿಪ್ ಆದರೆ ನಿಮಗೆ ಪೆನ್ಷನ್ ಇದು ಸೌಲಭ್ಯ ಕೊಡ್ತಾರೆ. ಸೊ ಅದು ನಿಮ್ಮ ಅಕೌಂಟಿಗೆ ಜಮಾ ಆಗುತ್ತೆ. ಸೊ ಅನೇಕ ಈ ರೀತಿಯ ಸೌಲಭ್ಯಗಳಿವೆ. ಸೊ ಕಟ್ಟಡ ಕಾರ್ಮಿಕರು ಯಾರಾದರೂ ಈ ಭಾಗದಲ್ಲಿ ಇದ್ದರೆ ನೀವು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ, ಸೇವಾ ಸಿಂಧಲ್ಲಿ ಹೋಗಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ ಮತ್ತು ಈ ಸೌಲಭ್ಯದ ಸದುಪಯೋಗವನ್ನು ಪಡೆದುಕೊಳ್ಳಿ. ಸೊ ಈ ಕಾರ್ಯಕ್ರಮಕ್ಕೆ ಕಟ್ಟಡ ಮತ್ತು ಇತರ ನಿರ್ಮಾಣ ನೋಂದಣಿಯಾದ ಕಾರ್ಮಿಕರಿಗೆ ಕಿಟ್ ವಿತರಣಾ ಕಾರ್ಯಕ್ರಮ ಇದು. ಸೊ ಇದು MLA ಮುಖಾಂತರ ಮಾಡಿಸ್ಬೇಕಂತ ಹೇಳಿ ನಮ್ಮ ಸರ್ಕಾರದಿಂದ ಆದೇಶ ಆಗಿರುವುದರಿಂದ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟ MLA ಸಾಹೇಬರಿಗೂ ಹಾಗೂ ಈ ಪಂಚಾಯತಿನ ಎಲ್ಲ ಅಧ್ಯಕ್ಷರಿಗೂ, ಅಭಿವೃದ್ಧಿ PDO ಅವರಿಗೂ ನನ್ನ ವಂದನೆಗಳನ್ನು ಸಲ್ಲಿಸುತ್ತಾ ಈ ಮಾತನ್ನು ಮುಗಿಸ್ತೇನೆ. ನೀಡಿದ ಅಧಿಕಾರಿಗಳಿಗೆ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮದ ಕುರಿತು ಮಾನ್ಯ ಶಾಸಕರು ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಅವರನ್ನು ವೇದಿಕೆಗೆ. ಕಾರ್ಮಿಕ ಇಲಾಖೆ ಮುಖಾಂತರ ನೋಂದಾಯಿತ ಕಾರ್ಮಿಕರಿಗೆ ಇವತ್ತು ಆಹಾರ ಕಿಟ್ ಅನ್ನು ಒದಗಿಸುತ್ತಿದ್ದಾರೆ. ಬಹುಶಃ ನಾನು ಎಲ್ಲ ನೋಂದಾಯಿತ ಸದಸ್ಯರನ್ನು ನಾನು ಇವತ್ತು ಅಭಿನಂದಿಸ್ತೇನೆ. ಸರ್ಕಾರ ಒಂದು ಯೋಜನೆ ಕೊಟ್ಟಾಗ ಅದಕ್ಕೆ ನೋಂದಾಯಿತರಾಗಿದ್ದುಕೊಂಡು ಅದರ ಸವಲತ್ತು ಪಡೆದುಕೊಂಡು ಪ್ರತಿಯೊಬ್ಬರ ಕೂಡ ಇವತ್ತು ಕರ್ತವ್ಯ. ಆ ಕೆಲಸವನ್ನು ತಾವು ಅವತ್ತು ಮಾಡಿದ ಕಾರಣ ಇವತ್ತು ನಿಮಗೆ ಈ ಸವಲತ್ತು ಸಿಗಲಿಕ್ಕೆ ಆಯಿತು. ಈ ಒಂದು ಜನಜಾಗೃತಿ ಪ್ರತಿಯೊಬ್ಬರಿಗೂ ಕೂಡ ಬರಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಮಾಜಿ ಅಧ್ಯಕ್ಷ ಫಿರೋಜ್ ಲಾಸ್ಟ್ ಟೈಮ್ ಅಧ್ಯಕ್ಷ ಆಗಿರೋದು ಒಂದು ಕ್ಯಾಂಪನಲ್ಲಿ ಮಾಡಿ ಎಷ್ಟು ಜನ ನೋಂದಾಯಿತರಾದ್ರು? 100. ಈಗ ಟೋಟಲ್ ಎಷ್ಟು ಜನ ಇದ್ದಾರೆ ಇಲ್ಲಿ? 150. ಇನ್ನೂ ಎಷ್ಟು ಮನೆಗಳಿದೆ ಇಲ್ಲಿ? 1000 ಸೇರಿದ್ರೆ 10% ಮಾತ್ರ ನೀವು ನೋಂದಾಯಿತರಾಗಿದ್ದೀರಿ. ಈ ಸಲ ಇನ್ನಷ್ಟು ಮಾಡಿಸುವಂತ ಜವಾಬ್ದಾರಿ ಹಮ್ಮಿಕೊಳ್ಬೇಕು. ಒಂದು ಕಟ್ಟಡ ಕಾರ್ಮಿಕ ಅಂತೇಳಿ ಕೆಲವರಿಗೆ ಏನಿದೆ ಭಾವನೆ ತಿಳಿದೆ, ನಾವು ಯಾವ ವ್ಯಾಪ್ತಿಗೆ ಬರುವುದಿಲ್ಲ ಅಂತ. ಆದರೆ ಪ್ರತಿಯೊಂದು ಮನೆಯವರು ಕೂಡ ಕಟ್ಟಡ ಕಾರ್ಮಿಕರಾಗಲಿಕ್ಕೆ ನಿಮಗೆ ಸಾಧ್ಯತೆ ಇದೆ. ಯಾಕಂತ ಹೇಳಿದ್ರೆ ಅದು ಮಣ್ಣು ತೆಗೆಯುವುದ ಹಿಡಿದು ಮನೆ ಕಟ್ಟಿ ಅದು ಬಿಲ್ಡಿಂಗ್ ಆಗಿದೆ, ನೀರು ಬೀಳುವ ತನಕ ಕೂಡ ಅದು ಕಟ್ಟಡ ಕಾರ್ಮಿಕರಿಗೆ ನಿಜ ನೋಂದಾಯಿತರಾಗಲಿಕ್ಕೆ ಆಗ್ತದೆ. ಆದ ಕಾರಣ ಯಾರಾದರೂ ಬಡ ಮಹಿಳೆ ಇದ್ದರೆ ಅವರು ನೀರು ಬಿಡುವಂತಹ ಒಂದು ನೋಂದಾಯಿತ ಕಟ್ಟಡ ನೋಂದಾಯಿತರಾಗಬೇಕು. ಯಾರಾದರೂ ಯುವಕರಿದ್ರೆ ಅವರು ಸೂಪರ್ವೈಸರ್ ಆಗಿ ನೋಂದಾಯಿತರಾಗಬೇಕು. ಯಾರು ಮತ್ತೊಬ್ಬರ ಕಾರ್ಮಿಕರಿದ್ರೆ ಅವರು ಪ್ಲಂಬರ್ ಆಗಿ ಆಗಬೇಕು. ಪ್ರತಿಯೊಬ್ಬರು ಕೂಡ ಆದಷ್ಟು ಜನ ಇವತ್ತು ಕಟ್ಟಡ ಕಾರ್ಮಿಕ ನೋಂದಾಯಿತ ಮಾಡಲಿಕ್ಕೆ ತಮ್ಮ ವಿಶೇಷವಾದ ಕಾಳಜಿ ವಹಿಸ್ಕೊಳ್ಬೇಕು. ಇತ್ತು ಆದ ಅಧಿಕಾರಿಗಳು ಕೂಡ ನಮಗೆ ಇವತ್ತು ನಮ್ಮ ಕಾರ್ಮಿಕ ಇಲಾಖೆಯಲ್ಲಿ ಬಂದಿದ್ದಾರೆ. ಜನಪರ ಕಾಳಜಿ ವಹಿಸಿಕೊಂಡು ಬಹುಶಃ ಒಂದು ಹೆಜ್ಜೆ ಮುಂದೆ ನಿಂತು ಸಹಕಾರ ಮನೋಭಾವ ಅಧಿಕಾರಿಗಳು ಕೂಡ ಇವತ್ತು ಇರುವಂಥ ವಿಚಾರ ಆಗಿದೆ. ಈ ಒಂದು ಮನೋಭಾವ ಮತ್ತು ಜನಜಾಗೃತಿ ಪ್ರತಿಯೊಬ್ಬರು ಕೂಡ ಹಮ್ಮಿಕೊಳ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಎರಡನೇದು, ಕಾರ್ಮಿಕ ಸಂಬಂಧಪಟ್ಟಾಗ ಇಡೀ ದೇಶದ ಆರ್ಥಿಕ ಪರಿಸ್ಥಿತಿ ಅತ್ಯಂತ ಬದಲಾವಣೆ ಮತ್ತು ಅತ್ಯಂತ ಸುದೃಢ ಆಗಬೇಕಾದರೆ ಅದು ನಾವು ನಮ್ಮ ಮಂತ್ರಿಗಳು ಮತ್ತು
ಶಾಸಕರು ಮತ್ತು ಅಧಿಕಾರಿಗಳು AC ರೂಮಲ್ಲಿ ಕೂತ್ಕೊಳ್ಳುವಂಥ ವ್ಯಾಪಾರಸ್ಥರು ಕೆಲಸ ಮಾಡಿದರೆ ಈ ದೇಶದ ಆರ್ಥಿಕ ಚಟುವಟಿಕೆ ಮುಂದೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಈ ದೇಶದ ಆರ್ಥಿಕ ಚಟುವಟಿಕೆ ಇವತ್ತು ರೊಟೇಷನ್ ಆಗಬೇಕಾದ್ರೆ ನಿಮ್ಮಂಥ ಕಾರ್ಮಿಕರು ಬೆವರು ಸುರಿಸಿ ಬಹುಶಃ ತಮ್ಮ ಆರ್ಥಿಕ ವಿಶೇಷ ಶಕ್ತಿ ಕೊಡ್ತಾ ಇದ್ದಾರಲ್ಲ, ಅದು ಬಹಳ ಪ್ರಮುಖವಾಗಿ ಇವತ್ತು ಆತ್ಮದ ವಿಚಾರ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸೊ ನಿಮ್ಮ ಪ್ರತಿಯೊಬ್ಬರ ಕೆಲಸ ಕೂಡ ಅದರದ್ದು ಸ್ವಾಭಿಮಾನ ಮತ್ತು ಗೌರವ ಇದೆ ಅಂತ ನಾವು ಆಲೋಚನೆ ಮಾಡಿಕೊಂಡು ನೀವು ಆತ್ಮವಿಶ್ವಾಸ ಮುಖಾಂತರ ಈ ಜನಜಾಗೃತಿ ಕಾರ್ಯಕ್ರಮ ಭಾಗವಹಿಸಬೇಕು ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಎರಡನೇದು, ಬಡತನದಲ್ಲಿ ಹುಟ್ಟಬಹುದು. ನೀವು ಬಡತನದಲ್ಲಿ ಸಾಯ್ಬೇಕು ನಿಮ್ಗೆ ಯಾರು ಕೂಡ ಹೇಳಿಲ್ಲ. ನಿಮ್ಮ ಬಡತನ ಕಷ್ಟಗಳನ್ನು ದೂರ ಮಾಡುವ ಇಚ್ಛೆ ನಿಮಗೆ ಇದ್ದರೆ ಅದು ನಿಮ್ಮ ಮಕ್ಕಳ ಮೇಲೆ ವಿಶ್ವಾಸ ಇಡಿ, ಅವರಿಗೆ ಉತ್ತಮವಾದ ಶಿಕ್ಷಣ ಕೊಡಿ. ಅದು ಮಾತ್ರ ನಿಮ್ಮ ಕಷ್ಟ ಎಲ್ಲವನ್ನು ಕೂಡ ದೂರ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ನಾವು ಜನಪ್ರತಿನಿಧಿಗಳು, ಮಂತ್ರಿಗಳು, ಸರ್ಕಾರ ಕೊಡುವ ಸವಲತ್ತು ನಿಮಗೆ ಕೊಡ್ಬೋದು, ಯೋಜನೆ ಕೊಡ್ಬೋದು. ಎಲ್ಲ ನಿಮ್ಮ ಸಮಸ್ಯೆಗಳ ಬಗೆಹರಿಸಬೇಕಾದ್ರೆ ನಿಮ್ಮ ಮಕ್ಕಳ ಬಗ್ಗೆ 10 ವರ್ಷದ ಉತ್ತಮವಾದ ಕಾಳಜಿ ಇಟ್ಟುಕೊಂಡು ಉತ್ತಮವಾದ ಶಿಕ್ಷಣ ಕೊಡೋದ ಕೆಲಸ ಮಾಡಿ ಬಹುಶಃ ತಾವು ದೊಡ್ಡ ಸ್ಥಾನಕ್ಕೆ ತೆಗೆದು ಹೋದಾಗ ಭವಿಷ್ಯದ ನಿಮ್ಮ ಎಲ್ಲ ಸಮಸ್ಯೆಗಳು ಕೂಡ ಬಗೆಹರಿದು ಹೋಗ್ತದೆ. ಆ ಕೆಲಸಕ್ಕೆ ನೀವೆಲ್ಲ ಕಾರ್ಮಿಕ ವರ್ಗ ಮುಂದೆ ನಿಂತು ನಿಮ್ಮ ಮಕ್ಕಳ ಬಗ್ಗೆ ವಿಶೇಷವಾದ ಕಾಳಜಿ ವಹಿಸಿಕೊಂಡು ಎಷ್ಟೇ ಕಷ್ಟ ಆದರೂ ಕೂಡ ಶ್ರೀಮಂತರ ಮಕ್ಕಳು ಕಲ್ತದ್ದು ಬಹಳ ಕಡಿಮೆ, ಬಡವರ ಮತ್ತು ಕಾರ್ಮಿಕ ಮಕ್ಕಳು ಇವತ್ತು ಕಷ್ಟಪಟ್ಟು ಕಲ್ತವರು. ಆದ ಕಾರಣ ಎಲ್ಲ ಎಷ್ಟೇ ದೊಡ್ಡ ಇವತ್ತು ಇಂಜಿನಿಯರ್ಗಳು, ಡಾಕ್ಟರ್ಗಳು, ಎಷ್ಟೋ ದೊಡ್ಡ ಆಫೀಸರ್ಗಳು, ಎಷ್ಟೇ ದೊಡ್ಡ ಬಿಸ್ನೆಸ್ ಮ್ಯಾನ್, ಎಷ್ಟೇ ದೊಡ್ಡ ದೊಡ್ಡ ಜನರನ್ನು ನೀವು ನೋಡಿದರೆ ಅವರ ಇತಿಹಾಸವನ್ನು ನೋಡಿದರೆ ಅವರ ತಂದೆ ತಾಯಿಯಂದಿರ, ಅಜ್ಜ ಅಜ್ಜಿಯಂದಿರ ಬಹಳಷ್ಟು ಕಷ್ಟದ ಪರಿಸ್ಥಿತಿಯಲ್ಲಿದ್ದು ಒಂದು ಊಟ ಮಾಡಿ ತಮ್ಮ ಮಕ್ಕಳನ್ನು ಸಾಕಿ ಇವತ್ತು ಮೇಲೆ ತಂದವರೇ ಇವತ್ತು ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗುದಂತ ನಾವು ಬಹಳಷ್ಟು ನಾನು ಉದಾಹರಣೆ ಇವತ್ತು ನೋಡಿದ್ದೇನೆ. ಆದ ಕಾರಣ ಈ ಒಂದು ಕಾಳಜಿ ನಿಮ್ಮ ಪ್ರತಿಯೊಬ್ಬರು ಕೂಡ ಇವತ್ತು ಇರಬೇಕು. ಅದಕ್ಕಾಗಿ ನಾನು ಮೊನ್ನೆ ಚರ್ಚೆ ಮಾಡೋದನ್ನ ಹೇಳಿದ್ದೇನೆ. ಈ ಒಂದು ಗ್ರಾಮದ ಎಷ್ಟು ಜನ 10th ಸ್ಟ್ಯಾಂಡರ್ಡ್ ಪಾಸ್ ಆಗಿದ್ದಾರೆ, ಎಷ್ಟು ಜನ PUC ಪಾಸ್ ಆಗಿದ್ದಾರೆ, ಅವರು ಸರಿಯಾದ ದಿಕ್ಕಿನಲ್ಲಿ ಕೋರ್ಸಿಗೆ ಹಾಕುವಂಥ ಒಂದು ಮಾರ್ಗದರ್ಶನ ಇವತ್ತು ಕೊಡಬೇಕು. ಅದು ಗ್ರಾಮ ಸಿಕ್ಕಿದ ಒಂದು 50 ಜನ ಮಕ್ಕಳು ಸಿಗ್ಬೋದು, ಅವ್ರಿಗೆ ಗೊತ್ತಿರೋದಿಲ್ಲ. ಗ್ರಾಮೀಣ ಮಟ್ಟದಲ್ಲಿ ನಿಮ್ಮ ಮಕ್ಕಳಿಗೆ ಏನಾಗಿದೆ, ನಾವು ಇಂಜಿನಿಯರ್ ಆಗಲಿಕ್ಕೆ ಸಾಧ್ಯ ಉಂಟಾ, ನಾವು ಡಾಕ್ಟರ್ ಆಗಲಿಕ್ಕೆ ಸಾಧ್ಯ ಉಂಟಾ, ನಾನು ಫಿಸಿಯೋಥೆರಪಿಸ್ಟ್ ಆಗಲಿಕ್ಕೆ ಸಾಧ್ಯ ಉಂಟು, ಈ ಒಂದು ಭಾವನೆ ಆಟೋಮೆಟಿಕ್ ಬಂದು ಬಿಟ್ಟು ಅದಿಲ್ಲ. ಯಾರಿಗೂ ಕೂಡ ಏನು ಕೂಡ ಇವತ್ತಿನ ಕಾಲದಲ್ಲಿ ಆಗ್ಬೋದು. ಒಂದು ಕಾಲದಲ್ಲಿತ್ತು ರಿಕ್ಷಾ ಚಾಲಕ ಮಕ್ಕಳೇ ರಿಕ್ಷಾ ಚಾಲಕರಾಗ್ತಿದ್ರು, ಲಾರಿ ಡ್ರೈವರ್ ಮಕ್ಕಳು ಲಾರಿ ಡ್ರೈವರ್ ಆಗ್ತಾಯಿದ್ರು, ಬಸ್ ಕಂಡಕ್ಟರ್ ಮಕ್ಕಳು ಬಸ್ ಕಂಡಕ್ಟರ್ ಇದ್ರು. ಅದು ಯಾವಾಗ ವೀರಪ್ಪನಿಗೆ CET ಕಾನೂನು ತಂದು ಈ ದೇಶಕ್ಕೆ ಕಾನೂನು ತಂದ್ರ ಆವಾಗ ಇವತ್ತು ರಿಕ್ಷಾ ಚಾಲಕರ ಮಕ್ಕಳು ಕೂಡ ಡಾಕ್ಟರ್ ಆಗ್ತಾರೆ, ಇಂಜಿನಿಯರ್ ಆಗ್ತಾರೆ, ಬಸ್ ಚಾಲಕರ ಮಕ್ಕಳು ಕೂಡ ಡಾಕ್ಟರ್, ಇಂಜಿನಿಯರ್ ಆಗ್ತಾರೆ ಎಂಬ ದೊಡ್ಡ ಕ್ರಾಂತಿಕಾರಿ ಬದಲಾವಣೆ ಇವತ್ತು ಆಗಿದೆ. ಆದ ಕಾರಣ ಒಂದು ದಿಕ್ಸೂಚಿ ಏನಾದರೂ ಇವತ್ತು ನಿಮಗೆ ಸೀಟಿಗೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಕೋರ್ಸ್ನಲ್ಲಿ ಸೀಟ್ ಆಗಬೇಕು, ಅದು ಸ್ವಲ್ಪ ಕಡಿಮೆಗೆ ಮಾಡಿಸಬೇಕು ಅಂತ ಏನಾದರೂ ವಿಚಾರ ಇದ್ದರೆ ಖಂಡಿತವಾಗಿ ನಾವು ಮುಂದೆ ನಿಂತು ನಿಮಗೆಲ್ಲವೂ ಕೂಡ ಸಹಕಾರ ಮಾಡ್ತೇವೆ. ಈಗಲೂ ಕೂಡ ಸಹಕಾರ ಬರ್ತಾ ಇದೆ. ಬಹಳಷ್ಟು ನಾನು ಕಳೆದ 4 ದಿವಸದಲ್ಲಿ ನಾನೊಂದು 10-15 ಬಡವರ ಮಕ್ಕಳು ಬಂದಿದ್ದಾರೆ. ಖುಷಿ ಆಗ್ತದೆ. ತಂದೆ ಏನು ಕೂಡ ಕಲಿಲ್ಲ, ತಂದೆ ಕೂಲಿ ಕೆಲಸ, ತಂದೆಗೆ ಕೋರ್ಸ್ ಏನಂತಲೂ ಕೂಡ ಗೊತ್ತಿಲ್ಲ. ಅದರ ಮಕ್ಕಳನ್ನು ಕರ್ಕೊಂಡು ಬಂದು ನನ್ನ ಮಗಳಿಗೆ ಕಲಿಬೇಕಂತ ಒಂದು ಕಾಲೇಜಿಗೆ ಮಾತಾಡಿ ಫೀಸ್ ಕಡಿಮೆ ಸೀಟ್ ಕೊಡಿಸಿ ಅಂತ ಕೇಳುವಾಗ ಅತ್ಯಂತ ಸಂತೋಷದ ವಾತಾವರಣ. ಆ ಒಂದು ದೊಡ್ಡ ಮಟ್ಟದ ಜನಜಾಗೃತಿ ಈ ಗ್ರಾಮದಲ್ಲಿ ಇವತ್ತು ಆಗಬೇಕು. ಮುಂದಿನ 10 ವರ್ಷದ ಅವಧಿಯಲ್ಲಿ ಪಾವು ಗ್ರಾಮದ ಪ್ರತಿಯೊಂದು ಮನೆಯಲ್ಲಿ ಕೂಡ ಉತ್ತಮವಾದ ಇಂಜಿನಿಯರ್ ಆಗಬೇಕು, ಉತ್ತಮವಾದ ಅಡ್ವೊಕೇಟ್ ಆಗಬೇಕು, ಉತ್ತಮವಾದ ಪೊಲೀಸರ್ ಆಫೀಸರ್ ಆಗಬೇಕು, ಉತ್ತಮವಾದ CA ಆಗಬೇಕು. ಅದರ ಕ್ರಾಂತಿಕಾರಿ ಬದಲಾವಣೆ ಪ್ರತಿಯೊಂದು ಮನೆಯಲ್ಲಿ ಬಂದಾಗ ಮಾತ್ರ ಈ ಗ್ರಾಮದಲ್ಲಿ ಕ್ರಾಂತಿಕಾರಿ ಆಗ್ತದೆ, ಈ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಾಗ್ತದೆ. ಆ ದೊಡ್ಡ ಜನಜಾಗೃತಿ ನಿಮ್ಮೆಲ್ಲರಿಂದ ಆ ಒಂದು ವಿಚಾರ ಇವತ್ತು ಆಗಲಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ನಮ್ಮ ಈ ಆಹಾರ ಕಿಟ್ಟಿಗೆ ಸಂಬಂಧಪಟ್ಟ ಹಾಗೆ ನನ್ನ ಕ್ಷೇತ್ರ ಉದ್ದಗಲಕ್ಕೂ ಸುಮಾರು 4,000 ಇವತ್ತು ಕಾರ್ಮಿಕರು ಇವತ್ತು ನೋಂದಾಯಿತ ಕಾರ್ಮಿಕರಿದ್ದಾರೆ. ನಮಗೆ ಬಂದದ್ದು ಬರೀ 2,000 ಮಾತ್ರ. ಯಾಕಂದ್ರೆ ನಾವು ಅದಕ್ಕಾಗಿ ನಮ್ಗೆ ಎಲ್ಲ ಗ್ರಾಮಗಳಿಗೆ ಇನ್ನೂ ಕೂಡ ಕೊಡಲಿಕ್ಕೆ ಆಗಲಿಲ್ಲ. ನಾವು ಬಹುಶಃ ಇನ್ನೂ ಕೂಡ 4-5 ಗ್ರಾಮ ಮತ್ತು ನಗರಸಭೆ ವ್ಯಾಪ್ತಿಯಲ್ಲಿ ಕೂಡ ಇವತ್ತು ಕೊಡಲಿಕ್ಕೆ ಬಾಕಿ ಇರುವಂಥ ಒಂದು ವಿಚಾರ ಇರೋದಾಗಿದೆ. ಅದಕ್ಕಾಗಿ ನಾನು ಕಮಿಷನ್ ಆದಷ್ಟು ಬೇಗ ಅದನ್ನು ಮುಟ್ಟಿಸುವಂಥ ಕೆಲಸ ಕೂಡ ಇವತ್ತು ಆಗಬೇಕು. ನಾವು ಬಹುಶಃ ಬೇರೆ ಕಡೆ 2-3 ಗ್ರಾಮ ಪಂಚಾಯತ್ಗಳನ್ನು ಒಟ್ಟಿಗೆ ಸೇರಿಸಿ ಮುಡಿಪಿನಲ್ಲಿ ಮಾಡಿ ಇಲ್ಲಿ ಕೂಡ ನನ್ನ ಆಲೋಚನೆ ಇತ್ತು, ಕೊನಾಜೆ, ಹರೇಕಳ, ಪಾವು ಗ್ರಾಮ ಚಾವಡಿಯಲ್ಲಿ ಜೊತೆಯಾಗಿ ಮಾಡಬೇಕಂತೆ. ಮತ್ತು ಅಲ್ಲಿ ಪ್ರಾಬ್ಲಮ್ ಏನಂತ ಹೇಳಿದರೆ ಸ್ವಲ್ಪ ಕಾರ್ಮಿಕರು ಜನ ಜಾಸ್ತಿ ಬರ್ತಾರೆ, ಮತ್ತು ನಿಗದಿತವಾಗಿ ಯಾರ್ಯಾರಂತ ನಮಗೆ ಲೆಕ್ಕ ಇಡಲಿಕ್ಕೆ ಕಷ್ಟದ ಇವತ್ತು ಪರಿಸರ ಕಾರಣ ಒಂದೇ ಸ್ವಲ್ಪ ದೊಡ್ಡ ಮಟ್ಟದ ಸಭೆ ಎಲ್ಲ ಗ್ರಾಮ ಪಂಚಾಯತ್ಗೆ ಹೋಗುವಂಥದ್ದು.
ಯಾಕೆ ನಾವು ಗ್ರಾಮ ಪಂಚಾಯತ್ ಸಮರ್ಪಕವಾಗಿ ಮಾಡಿದ್ದೇವೆ ಅಂತ ಹೇಳಿದರೆ ಇದನ್ನು ಲೆಕ್ಕ ಇಟ್ಕೊಂಡು ಜಾಗದಲ್ಲಿ ಇಟ್ಕೊಳ್ಳಿ ದೊಡ್ಡ ಸಮಸ್ಯೆ ಆಗುವಂಥ ವಿಚಾರ ಇವತ್ತು ಆಗಿದೆ. ಯಾಕೆ ಪ್ರತಿಯೊಂದು ಕಿಟ್ ಬರುವಾಗ ಆ ಕಿಟ್ಟಿಗೆ ಹೆಸರಿಟ್ಟುಕೊಂಡೇ ಪಟ್ಟಿದೆ. ಇಲ್ಲಿ ಎಷ್ಟು ಈ ಗ್ರಾಮದಲ್ಲಿ 151 ಜನರ ಹೆಸರು ಅದರಲ್ಲಿ ಪಟ್ಟಿಯಲ್ಲಿದೆ. ಒಂದು ಹೆಚ್ಚು ಕಮ್ಮಿ ಆದರೂ ಕೂಡ ನಾಳೆ ನಾವು ಸುಮ್ಮನೆ ಉತ್ತರ ಕೊಡೋದ ಕೆಲಸ. ಅದಕ್ಕೆ ಎಲ್ಲೆಲ್ಲಿ ನಾವು ವರ್ಷದನ್ನು 2 ದಿವಸ ಕಾದು ಸ್ಟಾಕ್ ಇಡೋದಕ್ಕೆ ಒಂದು ನಮ್ಮ ಎಸ್ಕೆ ಹಾಲ್ ಬೆಲ್ಮ. ಯಾಕೆ ನಾವು ಸರ್ಕಾರ ಕೊಟ್ಟದನ್ನು ಸಮರ್ಪಕವಾಗಿ ಜನರಿಗೆ ಮುಟ್ಟಿಸುವಂಥ ಜವಾಬ್ದಾರಿ ಅದು ಜನಪ್ರತಿನಿಧಿ ಜವಾಬ್ದಾರಿ. ಯಾವುದೇ ಅಡಚಣೆ ಇಲ್ಲದೆ ಜನರ ಕಾಲಗಳಿಗೆ ಮುಟ್ಟಿಸುವಂಥ ವ್ಯವಸ್ಥೆ ಅದು ಬಹುಶಃ ಈ ಗ್ರಾಮದ ಮಾಡ್ತಾ ಇದ್ದೆ ನನಗೆ ಅತ್ಯಂತ ಸಂತೋಷವಾಗ್ತದೆ. ಅದಕ್ಕಾಗಿ ನಾನು ಈಗಾಗಲೇ ಮಾತಾಡಿದ್ದೇನೆ. ನಾನು ಹೇಳಿ ವಲಸೆ ಕಾರ್ಮಿಕರು ಇವತ್ತು ಇರ್ತಾರೆ. ಆ ವಲಸೆ ಕಾರ್ಮಿಕರು ಕೂಡ ಇದು ಅವಕಾಶ ಕೊಡ ಅದನ್ನು ನಾನು ಮುಂದಿನ ದಿನ ಪರಿಗಣಿಸುವ ಮಾತನ್ನು ಕೂಡ ಇವತ್ತು ಹೇಳಿದ್ದಾರೆ. ಅದಕ್ಕಾಗಿ ಬಹುಶಃ ಇವತ್ತು ಮುಂದಿನ ಆ ಒಂದು ಬಂದಂಥ ಸಂದರ್ಭದಲ್ಲಿ ಕೆಲವೊಂದು ವಲಸೆ ಕಾರ್ಮಿಕರು ಯಾರು ನೋಂದಾಯಿತರಾಗಲಿಲ್ಲ ಅಥವಾ ಇವತ್ತು ಕಾರ್ಮಿಕರಾಗಿದ್ದಾರೆ ಎಷ್ಟರ ಮಟ್ಟಿಗೆ ಅವರಿಗೆ ಸಹಕಾರಾಗಲಿಕ್ಕೆ ಸಾಧ್ಯವಿದೆ ಅಂತ ನಾನು ಸಂಬಂಧಪಟ್ಟಂಥ ಅಧಿಕಾರಿಗಳನ್ನು ಖಂಡಿತವಾಗಿ ನಿಮ್ಮ ಪರವಾಗಿ ನಾನು ಇವತ್ತು ಮಾತಾಡ್ತೇನೆ. ಬಹುಶಃ ಎಲ್ಲರಿಗೂ ಇಂಡಿವಿಜುವಲ್ ಫೋನ್ ಹೋಗಿದೆಯಲ್ಲ, ಮಜೀದ್ ಅವರು ಹೇಳ್ತಾ ಇದ್ದಾರೆ ಪಟ್ಟಿಯಲ್ಲಿ ಇಲ್ಲದವರು ಕೆಲವು ಕಾರ್ಮಿಕರು ಬಂದಿದ್ದಾರೆ, ಅವರಿಗೆ ಕೂಡ ಕೊಡಬೇಕು. ಈಗ ಕಾಲಿದೆ ಹಾಗೆ ನೋಡು ಎಷ್ಟು ಜನ ನೋಡುವ ಉಳಿದವರಿಗೆ ಏನಾದರೂ ನಾವು ವ್ಯವಸ್ಥೆ ಮಾಡ ಅಫಿಷಿಯಲ್ ಆಗಿ ನನಗೆ ಹೇಳಿಕ್ಕೆ ಆಗೋದಿಲ್ಲ. ಅದು ನಿಮ್ಮ ವ್ಯವಸ್ಥೆ ನೀವು ಅದನ್ನು ಮಾಡಿದ್ದೀರಿ. ಉಳಿದದಿದ್ದರೆ ನೀವೆಲ್ಲರಿಗೂ ಕಾಲ್ ಮಾಡಿದ್ರಲ್ಲ, ಬರದಿದ್ದಲ್ಲಿ ಅಂಥದ್ದು ಒಂದು ಕೂತ್ಕೊಂಡು ಚರ್ಚೆ ಮಾಡಿ ಕನ್ಸಲ್ಟೇಷನ್ ಮಾಡಿ ಕೊಡುವಂಥ ವ್ಯವಸ್ಥೆ ತಾವು ಇವತ್ತು ಮಾಡಿ ಆಯಿತು. ಸೊ ಉಳಿದದ್ದು ಕೊಡಬೇಕಂತ ನಮಗೂ ಎಲ್ಲರಿಗೂ ಕೊಡಬೇಕಂತ ಆಸೆ ಇದರಲ್ಲಿ. ಆದ ಕಾರಣ ಈ ಸವಲತ್ತೆಲ್ಲರೂ ಕೂಡ ಸಿಕ್ಕುವಂಥ ವಿಚಾರ ಇವತ್ತು ಆಗಲಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವುದು. ಪಾವೂರು ಗ್ರಾಮ ಅತ್ಯಂತ ಅಭಿವೃದ್ಧಿ ಮಾಡುವಂಥ ಇವತ್ತು ಗ್ರಾಮ ಇವತ್ತು ಆಗಿದೆ. ಭಾಳಷ್ಟು ಹಿಂದಿನಿಂದಲೂ ಕೂಡ ಬಹುಶಃ ಇವತ್ತು ಮೋಹನಕ್ಕನ ಚೆನ್ನಾಗಿ ಗೊತ್ತಿದೆ. ಗ್ರಾಮ ಪಂಚಾಯತಿಯಿಂದ ಇರೋದು ಅವತ್ತಿನ ಕಾಲ ಹೇಗಿತ್ತು, ಇವತ್ತಿನ ಕಾಲ ಹೇಗಿದೆ, ಭವಿಷ್ಯದಲ್ಲಿ ಇನ್ನಷ್ಟು ಉತ್ತಮವಾಗಿ ಹೋಗುವಂಥ ವಿಚಾರ ಖಂಡಿತವಾಗಿ ಇವತ್ತು ಆಗುವಂಥ ಅವಕಾಶ ಕೂಡ ಆಗ್ತದೆ. ಅದಲ್ಲದೆ ದೊಡ್ಡ ಮಟ್ಟದ ಕ್ರೀಡಾಂಗಣವು ಕೂಡ ಇವತ್ತು ನಾವು ಇನ್ನೋಲಿಯಲ್ಲಿ ಇವತ್ತು ರೆಡಿ ಮಾಡಲಿಕ್ಕೆ ನಾವು ಇವತ್ತು ತೀರ್ಮಾನ ಇವತ್ತು ಮುಂದೆ ದೊಡ್ಡ ಮಟ್ಟದ ಕ್ರೀಡಾಂಗಣದಲ್ಲಿ ಆಗ್ತದೆ. ಬಹುಶಃ ಇವತ್ತು ನಾವು ಸರ್ಕಾರಿ ಜಾಗ ಯಾವುದಿತ್ತ ಅದನ್ನು ಬಹುಶಃ ನಮ್ಮ ಬ್ಯಾರಿ ಕಾಲೇಜಿನವರು ಡೆವಲಪ್ ಮಾಡಿ ಪಬ್ಲಿಕ್ಗೆ ಕೂಡ ಅದನ್ನು ಉಪಯೋಗ ಮಾಡುವಂಥ ಒಂದು ಚರ್ಚೆ ಇವತ್ತು ನಾವು ನಡೆಸ್ತಾ ಇದ್ದೇವೆ. ಅಂತಿಮ ರೂಪಕ್ಕೆ ಬರಲಿಲ್ಲ. ಬಂದರೆ ನಿಮ್ಮ ಊರಿಗೆ ದೊಡ್ಡ ಮಟ್ಟದ ಕ್ರೀಡಾಂಗಣ ಕೂಡ ಆಗುವಂಥ ಅವಕಾಶ ಕೂಡ ಆಗ್ತದೆ. ಬಹುಶಃ ಕಳೆದ ಸಲ ಇವರೆಲ್ಲ ಸದಸ್ಯರಾಗಿದ್ದಾಗ ಅವರು ಮೋನಕ್ಕ ಮತ್ತು ನಮ್ಮ ಅಜಿತ್ ಇವರೆಲ್ಲ ಆ ಮಲಾಲ್ ಸ್ಕೂಲಿಗೆ ಒಂದು ಇಂಗ್ಲೀಷ್ ಮೀಡಿಯಂ ನಾನು ಹೇಳಿದ್ದೆ, ನನ್ನ ಕ್ಷೇತ್ರಕ್ಕೆ ಒಂದು ಮಾತ್ರ ಸಿಕ್ಕುದು, ನನಗೆ 9 ಮುಖಚೇರಿ ಕೊಡಬೇಕಂದ್ರೆ ನನ್ನದು ಯುದ್ಧಕ್ಕೆ ನಿಂತರು, ಗಲಾಟೆಗೆ ನಿಂತರು. ಅದು ಸಾಧ್ಯ ಇಲ್ಲ, ಬರಲೇಬೇಕು ಈ ಸಲ ಇಲ್ಲಿಗೆ ಅಂತೇಳಿ. ಆದ ಕಾರಣ ಬಹುಶಃ ಮಲಾರಿಗೆ ರೆಕಮೆಂಡ್ ಮಾಡಿದ್ದೆವು. ಬಹುಶಃ ಅಧ್ಯಕ್ಷ ಹೇಳಿದಾಗೆ ಉಪಾಧ್ಯಕ್ಷ ಹೇಳಿದಾಗ ಈಗಾಗಲೇ ಅಲ್ಲಿಗೆ ಸ್ಯಾಂಕ್ಷನ್ ಆಗಿದೆ. ಇದನ್ನು ಉತ್ತಮ ರೀತಿಯಿಂದ ತೆಗೆದುಕೊಂಡು ಹೋಗುವಂಥ ನಿಮ್ಮ ಊರವರ ಗ್ರಾಮ ಪಂಚಾಯತ್ ಊರವರೆಲ್ಲ ಸೇರಿಕೊಂಡು ಉತ್ತಮವಾದ ಒಂದು ಕಮಿಟಿ ಮಾಡಿ ಒಂದು ಮಾಡೆಲ್ ಆದಂತಹ ಸ್ಕೂಲನ್ನು ಪ್ರಾರಂಭ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಯಾಕೆ ನಾವು ಕೆಲವು ಕಡೆ ಕೊಟ್ಟಾಗ ಆ ಊರವರು ಭಾಳ ಚೆನ್ನಾಗಿ ಅದನ್ನು ತಗೊಂಡು ಹೋಗಿದ್ದಾರೆ. ಅದು ಬಾಳೆಪುಡಿ ಇರಲಿ ಅಥವಾ ನಮ್ಮ ಉಡುಪಿ ಭಾಳ ವಂಡರ್ಫುಲ್ ಆಗಿ ನಮ್ಮ ದೇರ್ಲಕಟ್ಟೆ ಇಲ್ಲಿ ಬೇರೆ ಎಲ್ಲಿ ನೋಡೋದು ಬೇಡ, ದೇರ್ಲಕಟ್ಟೆ ಅವರ ಊರವರೆಲ್ಲ ಸೇರಿ ಸಾಕಬೇಕು. ಕೆಲವು ಕಡೆ ಅದಕ್ಕೆ ಕೇಳಲಿಕ್ಕೆ ಜನ ಇಲ್ಲ. ನಾನು ಯಾಕೆ ಅಲ್ಲಿ ಕೊಟ್ಟಿದ್ದೇನೆ ಅಂತ ನನಗೆ ಬೇಸರ ಆಗ್ತದೆ. ಅದರಲ್ಲಿ ಒಂದು ಉದಾಹರಣೆ ನಿಮ್ಮ ಬೊಲಿಯಾರಿದ್ದು ಜನದ ಗುಡ್ಡೆ ಶಾಲೆ. ಆ ಊರವರು ಕೂತ್ಕೊಳ್ಳೋದಕ್ಕೆ ಸಹಕಾರಿ ಯೋಜನೆ ತಂದಾಗ ಈ ಊರವರು ಇದಕ್ಕೆ ಸಹಕಾರ ಕೊಟ್ಟರೆ ಮಾತ್ರ ಇದು ಉತ್ತಮವಾಗಿ ಬರಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ತಾವೆಲ್ಲ ಕೂತ್ಕೊಂಡು ಇದರಲ್ಲಿ ಇದನ್ನು ಯಾವ ರೀತಿ ಸರ್ಕಾರ ರೀತಿ ಕೊಡ್ತದೆ ಈ ರೀತಿ ಮಾಡಬೇಕು. ಯಾಕೆ ನಿಮಗೆ ಬರೋದು 30 ಸೀಟು ಮಾತ್ರ, ನಾನು 60 ಅಡ್ಮಿಷನ್ ಮಾಡ್ತೇನೆ. ಅವಾಗ ಏನು ಮಾಡ್ತೀರಿ, ಎಲ್ಲರೂ ಕೂಡ ಬಡವರು. ಈ 30 ಜನರಿಗೆ ಪುಸ್ತಕ ಕೊಡುವವರು ಯಾರು? ಕ್ಲಾಸ್ ರೂಮ್ ಒಂದೇ, ಕರೆಕ್ಟ್, ಟೀಚರ್ ತೊಂದರೆ ಇಲ್ಲ, ಪುಸ್ತಕ ಬರಬೇಕಲ್ಲ. ಸೊ ಇದನ್ನೇ ನೀವು ಎಷ್ಟು ಅಡ್ಮಿಷನ್ ತಗೊಳ್ಬೇಕು, ಸರ್ಕಾರ ಎಷ್ಟಕ್ಕೆ ಕೊಡ್ತದೆ, ಹೆಚ್ಚಿನ ಬಂದರೆ ಯಾರು ಪುಸ್ತಕ ಕೊಡೋದು, ಅದಕ್ಕೆ ಹೇಗೆ ನಾವು ದುಡ್ಡು ಕ್ರೋಢೀಕರಿಸ್ಕೊಳ್ಳೋದು, ಒಂದು ಎಕ್ಸ್ಟ್ರಾ ಆಯಾ ಟೀಚರ್ ನಾವು ಮಾಡೋದು ಹೇಗೆ ಮಾಡೋದು, ಅದಕ್ಕೆ ಹೇಗೆ ನಾವು ಒಂದು ಕಾಂಪಿಟ್ ತಗೊಂಡು ಒಂದು ಸ್ವೀಟ್ ಫಂಡ್ ಅಂತ ಮಾಡೋದು. ಮಕ್ಕಳಿಗೆ ಇಂಗ್ಲೀಷ್ ಸರ್ಕಾರ ಒಂದು ಕಾಮನ್ ಆಗಿ ಕೊಟ್ಟು ಬಿಡ್ತದೆ. ಅದು ಇನ್ನೂ ಚೆಂದಾಗಿ ಅದಕ್ಕೆ ಟೇಬಲ್ ಚೇರ್ ಮಕ್ಕಳಿಗೆ ಆಟ ಆಡಲಿಕ್ಕೆ ಒಂದು ವ್ಯವಸ್ಥೆ. ಈ ಒಂದು ಕ್ಲಾಸ್ ರೂಮ್ ಸರ್ಕಾರ ಕಾಮನ್ ಆಗಿ ಪೇಂಟ್ ಮಾಡ್ತದೆ. ಈ ಪೇಂಟ್ ಮಾಡೋದಕ್ಕೆ ಸ್ವಲ್ಪ ಚೆನ್ನಾಗಿ
ಡಿಸೈನ್ ಮಕ್ಕಳಿಗೆ ಬೇಕಾದಲ್ಲಿ ಡಿಸೈನ್ ಆಗಿ ನಾವು ಹೇಗೆ ಪೇಂಟ್ ಮಾಡೋದು ನೀವು ಒಂದು ಕೂತ್ಕೊಂಡು ಡಿಸೈಡ್ ಮಾಡಿ ಹೋಗಬೇಕು. ನಾನು ಇಲ್ಲಿ ಯಾಕೆ ಹೈಸ್ಕೂಲ್ ಅಧ್ಯಕ್ಷರಾಗಿ ಪ್ರಾರಂಭ ಮಾಡಿದರೆ ನನಗೆ ಇಲ್ಲಿದ್ದಾರೆ ನಾನು ದೀರ್ಘ ಹೇಳ್ಬೇಕು ಎಲ್ಲ ನೀವು ಜೊತೆಗೆ ಕೂತ್ಕೊಂಡು ಚರ್ಚೆ ಮಾಡಿ ಅದನ್ನು ಮಕ್ಕಳ ದೃಷ್ಟಿಯಿಂದ ಉತ್ತಮವಾಗಿ ತಗೊಂಡು ಹೋಗುವ ವಿಚಾರ ಆಗಲಿ ಅಂತ ನಾನು ಹೇಳಿಕೆ ನಾನು ಇವತ್ತು ಬಯಸುವಂಥದ್ದು. ಆದ ಕಾರಣ ನಿಮಗೆಲ್ಲ ಶುಭಾಶಯ ಸಲ್ಲಿಸಿಕೊಂಡು ನನಗೆ ಅರ್ಜೆಂಟಾಗಿ ಬೆಂಗಳೂರಿಗೆ ಮತ್ತು ಬೇರೆ ಕಾರ್ಯಕ್ರಮಗಳು ಮತ್ತು ಬೆಂಗಳೂರಿಗೆ ಹೋಗಬೇಕಾದ ಕಾರಣ ಭಾಳಷ್ಟು ಬೇಗ ಇರಲಿಕ್ಕೆ ಆ ಕಾರ್ಯಕ್ರಮ ಹಮ್ಮಿಕೊಂಡು 8:30 ಗಂಟೆಗೆ ನಾನು ಬರಬೇಕಿತ್ತು. ನನಗೆ ಜನ ಬಂದ ಕಾರಣದಲ್ಲಿ ಮನೆಗೆ ಲೇಟ್ ಆಯಿತು. ನಿಮ್ಮೆಲ್ಲರ ಕ್ಷಮೆ ನಾನು ಇವತ್ತು ಯಾಚಿಸಿಕೊಂಡು ಅತ್ಯುತ್ತಮವಾಗಿ ತೆಗೆದುಕೊಂಡು ಹೋಗುವಂಥ ವಿಚಾರ ನಿಮ್ಮೆಲ್ಲರಿಂದ ಆಗಲಿ. ನಿಮ್ಮ ಮಕ್ಕಳ ಬಗ್ಗೆ ವಿಶೇಷವಾದ ಕಾಳಜಿ ಇಟ್ಟುಕೊಂಡು ಮುಂದೆ ತೆಗೆದುಕೊಂಡು ಹೋಗೋ ವ್ಯವಸ್ಥೆ ಬಹುಶಃ ಪ್ರತಿಯೊಬ್ಬರಿಂದ ಕೂಡ ಇವತ್ತು ಆಗಬೇಕು. ಬಹುಶಃ ಇವತ್ತು ನಮ್ಮ ಗಾಡಿಗದ್ದೆ ಶಾಲೆಗೆ ಒಂದು ಎಕ್ಸ್ಟ್ರಾ ಮತ್ತೊಂದು ಕ್ಲಾಸ್ ರೂಮ್ಗೆ ಮತ್ತು ಅಲ್ಲಿ ಶೌಚಾಲಯಕ್ಕೆ ಎರಡೂ ಕೂಡ ಇವತ್ತು ನಾವು ಅನುದಾನ ಇಡುವಂಥ ಕೆಲಸ ಕೂಡ ಇವತ್ತು ಮಾಡಿದ್ದೇವೆ. ಗಾಡಿಗದ್ದೆ ರಸ್ತೆಯನ್ನು ಬಾಕಿಯಾಗಿದೆ ಮತ್ತು ಅದಕ್ಕೆ 5 ಲಕ್ಷ ರೂಪಾಯಿ ಅನುದಾನ ಮತ್ತೆ ರಸ್ತೆ ಮಾಡಲಿಕ್ಕೆ. ಕೆಲವೊಂದು ನಾನು ಈಗ ದೊಡ್ಡ ಸೇತುವೆ ಆಗಿದೆ, ಸಣ್ಣ ಸೇತುವೆ ಎಲ್ಲ ಬಾಕಿ ಇದೆ. ಆ ಸಣ್ಣ ಸೇತುವೆ 18 ಲಕ್ಷದ ಮೊನ್ನೆ ಒಂದೆರಡು ಕೂಡ ಸ್ಯಾಂಕ್ಷನ್ ಮಾಡಿದ್ದೇನೆ. ಮತ್ತು ಬೇರೆ ಬೇರೆ ಸಣ್ಣ ಕೆಲಸಗಳೆಲ್ಲ ಇದೆ. ಅದನ್ನು ಬಹುಶಃ ನೀವು ಅದನ್ನು ಚರ್ಚೆ ಮಾಡೋದು, ಪಂಚಾಯತ್ ಚರ್ಚೆ ಮಾಡೋದಾಗಲಿ, ಕೆಲವೊಂದು ಸಣ್ಣ ವಿಚಾರಗಳ ಕೆಲಸಗಳು ಇವತ್ತು ಮಾಡ್ತಾ ಇದ್ದೇವೆ. ಬೇಡಿಕೆಗಳು ತುಂಬ ಇದೆ. ಈಗ ನಮ್ಮ ಸರ್ಕಾರ ಇದ್ದ ಕಾರಣ ನಾನು ಕಣ್ಣು ಮುಚ್ಚೆಲ್ಲ ಮಾಡಿ ಅಂತ ಹೇಳ್ತಾ ಇದ್ದೆ. ಒಂದು ಸರ್ಕಾರ ಇಲ್ಲ, ಸೆಕೆಂಡ್ ಇವತ್ತು ಅನುದಾನ ಇಲ್ಲ. ಕೋವಿಡ್ ಅಂತೇಳಿ ಆ ಅನುದಾನ ಕೂಡ ಬರ್ತಾ ಇಲ್ಲ. ಅದಕ್ಕಾಗಿ ಇವಾಗ ಲಿಮಿಟ್ ಆಗಿ ಸೆಲೆಕ್ಟಿವ್ ಆಗಿ ಹಂತವಾಗಿ ಆ ಕೆಲಸವನ್ನು ನಾವು ಮಾಡಿಸುವ. ಒಟ್ಟಾರೆಯಾಗಿ ಬಹುಶಃ ಕೆಲವೇ 4-5 ಕೆಲಸ ಆದರೆ ಮತ್ತೆ ಯಾವ ಕೆಲಸ ಕೂಡ ಇಲ್ಲ. ಎಲ್ಲಕ್ಕಿಂತ ದೊಡ್ಡ ಕೆಲಸ ಯಾವುದಂತ ಹೇಳಿದರೆ ನಿಮ್ಮ ನೇರವಾಗಿ ನಮ್ಮ ಅಕ್ಷರನಗರದಿಂದ ಇವತ್ತು ಹಳೆಕಲಗೆ ಸಂಪರ್ಕಿಸುವಂಥ ರಸ್ತೆ, ಆ ಬ್ರಿಡ್ಜ್ ಆದರೆ ನಾಲ್ದು ಅಡ್ಯಾರಿಗೆ ನೇರವಾಗಿ ಇದೆಲ್ಲ ಕೂಡ ದೊಡ್ಡ ಭವಿಷ್ಯದ ದಿನಗಳಲ್ಲಿ ದೊಡ್ಡ ಮಟ್ಟದ ಇವತ್ತು ಪ್ರಯೋಜನ ಆಗುವಂಥ ವಿಚಾರ. ತಾಲೂಕು ಇವತ್ತು ಕೂಡ ಇವತ್ತು ಆಗಿದೆ. ತಾಲೂಕು ಆದಷ್ಟು ಅಭಿವೃದ್ಧಿ ಆಗುವಂಥ ಒಂದು ಪ್ರದೇಶಕ್ಕೆ ಸಿಕ್ಕಲಿಕ್ಕೆ ಈ ಒಂದು 10 ವರ್ಷ ನಾವು ಅಧಿಕಾರದಲ್ಲಿ ಇರ್ಬೋದು ಇಲ್ಲದಿರ್ಬೋದು, ಬಹುಶಃ 10-15 ವರ್ಷದಲ್ಲಿ ದೊಡ್ಡದೊಂದು ಕ್ರಾಂತಿಕಾರಿ ಬದಲಾವಣೆ ಅದೆಲ್ಲವೂ ಕೂಡ ಇವತ್ತು ಈ ಒಂದು ವ್ಯಾಪ್ತಿಯಲ್ಲಿ ಬರಲಿಕ್ಕಿದೆ. 22 ಡಿಪಾರ್ಟ್ಮೆಂಟ್ಗಳು ನಿಮ್ಮ ವ್ಯಾಪ್ತಿಯಲ್ಲೇ ಬರಬೇಕು. ತಾಲೂಕು ಮಟ್ಟದ ಕೋರ್ಟ್ ಬರಬೇಕು, ತಾಲೂಕು ಮಟ್ಟದ ಆರ್.ಟಿ ಆಫೀಸ್ ಬರಬೇಕು, ತಾಲೂಕು ಮಟ್ಟದ ನಿಮ್ಮ ಫೈರ್ ಸರ್ವಿಸ್ ಬರಬೇಕು, ತಾಲೂಕು ಮಟ್ಟದ ಸ್ಟೇಷನ್ ಬರಬೇಕು, ತಾಲೂಕು ಮಟ್ಟದ ಆಸ್ಪತ್ರೆ ಬರಬೇಕು, ತಾಲೂಕು ಮಟ್ಟದ ಅಂಬೇಡ್ಕರ್ ಭವನ, ಏನೆಲ್ಲ ಸವಲತ್ತುಗಳು ಒಂದು ತಾಲೂಕಿಗೆ ಬರ್ತದ ಆ ಎಲ್ಲ ಸವಲತ್ತುಗಳು ಈ ಒಂದು ಸಣ್ಣ ನಮ್ಮ ವ್ಯಾಪ್ತಿಗೆ ಬಂದು ಮುಟ್ಲೇಬೇಕು. ಅದು ಬಹುಶಃ ಸಿಸ್ಟಮ್. ಅದಕ್ಕೆ ನಾವು ಬೇರೆ ಬೇರೆ ಕಡೆ ನಾವು ಜಾಗ ಎಲ್ಲ ಕೂಡ ನಾವು ಇವತ್ತು ಗುರುತಿಸ್ಕೊಂಡು ಬರುವಂಥದ್ದು. ಆದರೆ ನಿಮ್ಮೆಲ್ಲರ ಸಹಕರಿಸುವಂಥ ವಿಚಾರ ಇವತ್ತು ಆಗಲಿ ಅಂತ ನಾನು ಕೇಳಿಕೊಂಡು ನಿಮ್ಮೆಲ್ಲ ನನ್ನ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು ತಾವೆಲ್ಲ ಕಾರ್ಮಿಕರಿಗೆ ನನ್ನ ವಿಶೇಷ ಶುಭಾಶಯ ಮತ್ತೊಮ್ಮೆ ನಾನು ಸಲ್ಲಿಸಿ ಮತ್ತೊಮ್ಮೆ ಭವಿಷ್ಯದ ದಿನಗಳಲ್ಲಿ ನಿಮ್ಮ ಮಕ್ಕಳ ಬಗ್ಗೆ ವಿಶೇಷ ಕಾಳಜಿಸಿಕೊಂಡು ದೊಡ್ಡ ಸ್ಥಾನಕ್ಕೆ ತೆಗೆದುಕೊಳ್ಳುವಂಥ ಕೆಲಸ ತಾವೆಲ್ಲ ಇವತ್ತು ಮಾಡಿ ಅಂತ ನಾನು ಕೇಳಿಕೊಳ್ತಾ ನನ್ನ ಮಾತು ಮುಗಿಸ್ತೀನಿ.